ಚೆನ್ನೈ ಓಮಂತೂರ್ ಸರಕಾರಿ ಆಸ್ಪತ್ರೆಯ ಡೀನ್ರ ಸಹಾಯಕಿ ಎಂದು ಕೆಲಸ ಕೊಡಿಸುವುದಾಗಿ 25 ಮಂದಿಗೆ 10 ಲಕ್ಷ ರೂಪಾಯಿ ವಂಚಿಸಿದ ಜ್ಯೋತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ನರ್ಸ್, ಸಹಾಯಕರು, ಸ್ವಾಗತಕಾರಿಣಿ, ಪ್ರಯೋಗಾಲಯದ ಟೆಕ್ನಿಷಿಯನ್ ಕೆಲಸಗಳು ಇದ್ದು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಆಸ್ಪತ್ರೆಯ ಡೀನ್ರ ಸಹಾಯಕಿ ಎಂದು ಬೊಂಗು ಬಿಟ್ಟು ನಂಬಿಸಿದ್ದಾಳೆ ಜ್ಯೋತಿ. ಸುಮಾರು 25 ಜನರು ನಂಬಿ ಕೆಲಸ ಕೊಡಿಸಲು ಹಣ ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಿ ತಪ್ಪಿಸಿಕೊಳ್ಳುತ್ತಿದ್ಲು. ಹಣ ಕೊಟ್ಟವರು ಆಸ್ಪತ್ರೆಗೆ ಹೋಗಿ ವಿಚಾರಿಸಿದರೆ ಕೆಲಸವೂ ಇಲ್ಲ, ಅಲ್ಲಿ ಜ್ಯೋತಿಯೂ ಇಲ್ಲ. ಬಂಧನದ ಬಳಿಕ ವಿಚಾರಣೆಯಿಂದ ತಿಳಿದು ಬಂದುದೆಂದರೆ ಜ್ಯೋತಿ ರೈಲ್ವೆ, ಕೇಂದ್ರ ಸರ್ಕಾರ ಇತ್ಯಾದಿ ಕೆಲಸ ಕೊಡಿಸುವುದಾಗಿ ಇನ್ನೂ ಹಲವರಿಗೆ ವಂಚಿಸಿರುವುದಾಗಿ ತಿಳಿದು ಬಂದಿದೆ. ಚೆನ್ನೈ ಆವಡಿ ಸಿಐಡಿ ಪಡೆಯವರು ಜ್ಯೋತಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.